ವ್ಯಾಜ್ಯಗಳಿರುವ ಮನೆ ಶಾಪಗ್ರಸ್ತ ಮನೆಯಂತೆ. ವ್ಯಾಜ್ಯಗಳು ಸಮಾಜಕ್ಕೆ ಅಂಟಿಕೊಂಡ ಕ್ಯಾನ್ಸರ್ ಎಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅಭಿಪ್ರಾಯಪಟ್ಟಿದ್ದಾರೆ. ಡಿಸೆಂಬರ್ 28ರಂದು ಪುತ್ತೂರಿನಲ್ಲಿ ನಡೆದ ಪುತ್ತೂರು ವಕೀಲರ ಭವನದ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕ್ಯಾನ್ಸರ್ನಂತೆ ಸಮಾಜದಲ್ಲಿ ಹರಡಿರುವ ವ್ಯಾಜ್ಯಗಳೆಂಬ ಈ ರೋಗವನ್ನು ನಿವಾರಿಸಲು ನ್ಯಾಯಾಂಗ ವ್ಯವಸ್ಥೆಗೆ ಹೆಚ್ಚಿನ ಮೂಲಭೂತ ವ್ಯವಸ್ಥೆಯನ್ನು ಕಲ್ಪಿಸುವ ಅಗತ್ಯವಿದೆ ಎಂದರು. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಲ್ಪಿಸುವುದು ಸರ್ಕಾರದ ಮುಖ್ಯ ಕರ್ತವ್ಯವಾಗಿದೆ. ಶಾಂತಿ ಸುವ್ಯವಸ್ಥೆ ಕಲ್ಪಿಸುವ ಜವಾಬ್ದಾರಿ ನ್ಯಾಯಾಂಗದ ಮೇಲೂ ಇದೆ ಎಂದ ಅವರು, ನ್ಯಾಯಾಂಗ ಸುವ್ಯವಸ್ಥೆಗೆ ಉತ್ತಮ ಸೌಕರ್ಯಗಳನ್ನು ಒದಗಿಸುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗಿದೆ ಎಂದರು. Object of the any civilized state or the state government ಏನಪ್ಪಾ ಅಂದರೆ ಜನರಿಗೆ ಶಾಂತಿ ಮತ್ತು ಸುವ್ಯವಸ್ಥೆ ಒದಗಿಸುವುದು ಅದು ಮೂಲ ಕರ್ತವ್ಯ. ನೀವು ಅದಕ್ಕಾಗಿ ಏನು ಮಾಡ್ತೀರಾ? ಬೇರೆ ಬೇರೆ ಸೌಕರ್ಯ ಕೊಡ್ತೀರಾ. ರೋಡ್ ಮಾಡ್ತೀರಾ, ಬಸ್ ಸ್ಟ್ಯಾಂಡ್ ಮಾಡ್ತಾರೆ. ಇವಾಗಲೇ ಸಂಜೀವಣ್ಣ ಹೇಳಿದರು, ಬಸ್ ಸ್ಟ್ಯಾಂಡ್ ಇಲ್ಲಿ ಮಾಡ್ತೇವೆ, ರೋಡ್ ಮಾಡ್ತಾ ಇದ್ದೇವೆ, ಇನ್ನಿತರ ಸೌಕರ್ಯಗಳು. ಇಷ್ಟೆಲ್ಲ ಮಾಡಿ 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 ಇಫ್ ದೆರ್ ಇಸ್ ನೋ ಪೀಸ್ ಇನ್ ದ ಸೊಸೈಟಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇಲ್ಲದಿದ್ದರೆ ವಾಟ್ ಈಸ್ ದ ಯೂಸ್ ಆಫ್ ರೋಡ್, ವಾಟ್ ಈಸ್ ದ ಯೂಸ್ ಆಫ್ ಬಿಲ್ಡಿಂಗ್ಸ್, ವಾಟ್ ಈಸ್ ದ ಯೂಸ್ ಆಫ್ ಬ್ರಿಡ್ಜಸ್, ವಾಟ್ ಈಸ್ ದ ಯೂಸ್ ಆಫ್ ಆಲ್ ದಿಸ್ ಡೆವಲಪ್ಮೆಂಟ್, ಮಾಡರ್ನ್ ಡೇ ಡೆವಲಪ್ಮೆಂಟ್. ಅಲ್ಟಿಮೇಟ್ಲಿ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಬೇಕು. ಈ ಲಿಟಿಗೇಷನ್ ಅಂದರೆ ಏನು? ಇಟ್ ಈಸ್ ಕ್ಯಾನ್ಸರಸ್. ಸೊಸೈಟಿಯಲ್ಲಿ ಒಂಥರ ಕ್ಯಾನ್ಸರ್ ಇದ್ದ ಹಾಗೆ ಸಿವಿಲ್ ಲಿಟಿಗೇಷನ್ ಇರೋ ಮನೆಯಲ್ಲಿ ಶಾಂತಿ ಇರೋದಿಲ್ಲ. ಆ್ಯಕ್ಚುಲಿ ಈ ಭಾಗದಲ್ಲಿ ಹೇಳುವ ಕೆಲಸ ಇದೆ, ಯಾರಿಗಾದರೂ ಒಬ್ಬದ್ದು ಶಪಿಸಬೇಕು, ನಾವು ಕೆಟ್ಟದಾಗಿ ಶಪಿಸಬೇಕು. ಏನು ಹೇಳ್ತೇವೆ? ಬೆಂಕಿ ಬೀಳಲಿ ಅಂತ ಹೇಳ್ತೇವೆ, ಅಂದರೆ ಮನೆ ಸುಟ್ಟು ಹೋಗ್ತದೆ. ಬಟ್ ಅದು ಒಳ್ಳೆಯ ಶಾಪ ಅಲ್ಲ, ಅದು ವರ್ಸ್ಟ್ ಶಾಪ್ ಅಂದರೆ ನಿನ್ನ ಮನೆಗೆ ಸಿವಿಲ್ ಕೇಸ್ ಬೀಳಲಿ ಅಂತ.